ತುರುವೇಕೆರೆ ತಾಲೂಕಿನ ಅಜ್ಜನಹಳ್ಳಿ ಸರ್ಕಾರಿ ಶಾಲೆಯ ಶಿಕ್ಷಕ ರವಿಕುಮಾರ್ ಶಿಕ್ಷಕಿಯರ ಮೊಬೈಲ್ಗಳಿಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಅವರ ವಿರುದ್ಧ ಸರ್ಕಾರ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಎಂದು ಮಾಜಿ ಶಾಸಕ ಮಸಲಾ ಜಯರಾಮ್ ಆಗ್ರಹಿಸಿದ್ದಾರೆ. ಪಟ್ಟಣದ ಸಮೀಪ ಅವರ ತೋಟದ ಮನೆಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ನಾನು ಶಾಸಕನಾಗಿದ್ದಾಗ ರವಿಕುಮಾರ್ ಎಂಬ ನಮ್ಮ ತಾಲೂಕಿನ ಸರ್ಕಾರಿ ಶಾಲೆಯ ಶಿಕ್ಷಕ ವಾಟ್ಸಪ್ ಗ್ರೂಪ್ನಲ್ಲಿ ಅರಸೀಕೆರೆ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಹಾಗೂ ಅವರ ತಾಯಿಯ ಮತ್ತು ಸಂಬಂಧಿಕರ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿ ಮೆಸೇಜ್ಗಳನ್ನು ಕಳುಹಿಸಿದ್ದ. ಅದರ ಬಗ್ಗೆ ಸರ್ಕಾರದ ಗಮನಕ್ಕೆ ಸೂಕ್ತ ದಾಖಲೆಗಳನ್ನು ಒದಗಿಸಿ 6 ತಿಂಗಳ ಕಾಲ ಅಮಾನತು ಮಾಡಿಸಲಾಗಿತ್ತು. ಆದರೂ ಸಹ ಇವರ ನಡವಳಿಕೆಯನ್ನು ಬದಲಿಸಿಕೊಳ್ಳದೆ ತಾಲೂಕಿನ ಅಜ್ಜನಹಳ್ಳಿ ಶಾಲೆಯಲ್ಲಿ ಶಿಕ್ಷಕಿಯರ ಮೊಬೈಲ್ಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿರುವುದು ಹಾಗೂ ಕಾನೂನು ಬಾಹಿರ ಕೆಲಸಗಳಲ್ಲಿ ತೊಡಗಿರುವುದು ನಮ್ಮ ಗಮನಕ್ಕೆ ಬಂದಿದ್ದು, ಇದರ ಬಗ್ಗೆ ತಾಲೂಕಿನ ಅಜ್ಜನಹಳ್ಳಿ ಗ್ರಾಮಸ್ಥರು ಸರ್ಕಾರಿ ಶಾಲೆಗೆ ಬೀಗ ಜಡಿದು ಈತನ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಈ ಬಗ್ಗೆ ಹಲವಾರು ದಿನಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟವಾಗಿದೆ. ಇದೇ ಶಾಲೆಯ ಶಿಕ್ಷಕರ ಬಳಿ ಹಾಲಿ ಶಾಸಕ ಕೃಷ್ಣಪ್ಪ ಇವರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿರುವುದು ಕಂಡುಬಂದಿದೆ. ಈ ವಿಚಾರದಲ್ಲಿ ಹಾಲಿ ಶಾಸಕರ ಪಾತ್ರ ಇಲ್ಲ ಎಂಬುದು ನಮಗೆ ತಿಳಿದಿದೆ. ಮತ್ತೆ ಮುಂದುವರೆದು ಈತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಬೆದರಿಕೆ ಹಾಕಿ ಶಾಸಕರಿಗೆ ಹೇಳಿ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ತೀನಿ ಎಂದು ಧಮಕಿ ಹಾಕಿದ್ದಾನೆ. ವಾಸ್ತವ ಏನೆಂದರೆ ಈತ ಒಬ್ಬ ಸಹ ಶಿಕ್ಷಕನಾಗಿದ್ದು ಅಕ್ರಮವಾಗಿ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಈ ಹುದ್ದೆಗೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಅರ್ಹರಿರುತ್ತಾರೆ. ಆದರೂ ಸಹ ಯಾವ ಮಾನದಂಡ ಅನುಸರಿಸಿ ಈ ಹುದ್ದೆಯನ್ನು ಗಿಟ್ಟಿಸಿಕೊಂಡಿದ್ದಾನೆ ಎಂಬುದೇ ಸಾರ್ವಜನಿಕರ ಪ್ರಶ್ನೆಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಮೇಶ್, ಮುಖಂಡರಾದ ಕೊಂಡಜ್ಜಿ ವಿಶ್ವನಾಥ್, ವಿಬಿ ಸುರೇಶ್, ಗುಡ್ಡೇನಹಳ್ಳಿ ಕಾಂತರಾಜ್, ಕಾಳಂಜಿಹಳ್ಳಿ ಸೋಮಶೇಖರ್, ನವೀನ್ ಬಾಬು, ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷ ಚಿದಾನಂದ್, ವಿಟಿ ವೆಂಕಟರಾಮ್, ಗ್ರಾಮ ಪಂಚಾಯತ್ ಸದಸ್ಯೆ ಯಶೋಧರ, ಎಸ್ಡಿಎಂಸಿ ಅಧ್ಯಕ್ಷ ಶಿವಣ್ಣ, ಗಂಗಾವರದಯ್ಯ ಸೇರಿದಂತೆ ಅಜ್ಜನಹಳ್ಳಿ ಗ್ರಾಮಸ್ಥರು ಹಾಗೂ ಸದಸ್ಯರು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಸಹಾಯಕ ನಿರ್ದೇಶಕ ಮಾಡಿ ಅರ್ಹತೆ ಇಲ್ಲ ಅವ್ರಿಗೆ. ಅವರು ಬರೇ ಅವರು ಶಿಕ್ಷಕ ಕೊಡಂಗಿಲ್ಲ. ಹೆಡ್ ಮಾಸ್ಟರ್ ಅಲ್ಲ ಅವರು. ಹೆಚ್ಚಾಗಿ ಮಾತ್ರ ಕೊಡ್ಬೇಕು ನಿಭಾಯಿಸಕ್ಕೋಸ್ಕರ. ಸುಮ್ಮನೆ ಯಾವ್ದೋ ಒಂದು ಇದು ಮಾಡ್ತಾರೆ ಕೇಳಿ ಅವ್ರು ಹೇಳ್ತಾರೆ. ಶಾಸಕರಿಗೆ ಗೊತ್ತಿಲ್ಲಲ್ಲ ಸರ್, ಈಗ ಶಾಸಕರದ್ದೇನು ಗೊತ್ತಿಲ್ಲ ಹಂಗೆ ಅಂದ್ರೆ ಇವ್ರು ಅಪಾಯಿಂಟ್ ಮಾಡ್ಬೇಕಾದ್ರೆ ಶಾಸಕರಿಗೆ ಗೊತ್ತಿರ್ಲಿಲ್ವಾ ಅಂತ? ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ಗೊತ್ತಿರಲಿಲ್ಲ. ಇವ್ರು ಒಳಗಡೆ ಹೇಳ್ತಾ ಇದ್ದಾರೆ ಬಿಒಗೆ 8 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. 8 ಲಕ್ಷ ಕೊಟ್ಟು ಟ್ಯಾಕ್ಸ್ ಕಮ್ಮಿದ್ದೇನೆ, ನಾನು 6 ಲಕ್ಷ ಕೊಟ್ಟಿದ್ದ ಆಗ್ತದೆ. ಶಾಸಕರಿಗೆ ಒಬ್ಬರಿಗೆ ಗೊತ್ತಿಲ್ಲ. ಶಾಸಕರು ಎಲ್ಲಾರು ನೋಡಕ್ಕಾಗಲ್ಲ. ಶಾಸಕರಿಗೆ ಗೊತ್ತಿಲ್ಲ ಇವೆಲ್ಲ. ಅವ್ರದ್ದು ಸುಮ್ಮನೆ ತಂದು ಪಿಕ್ಚರ್ ಹೇಳ್ತಾ ಇದ್ದಾರೆ. ನೀವು ಫಸ್ಟ್ ಅಮಾನತ್ ಮಾಡ್ಲಿ. ಇಲ್ಲಿ ಮಾತಿದ್ರೆ ಬಳಸ್ತಾರೆ. ಏನ್ ಬಳಸ್ತಾರೆ? ನಾನು ನೀವೇನಾರ ನಾನು ಫಸ್ಟ್ ಪರ್ಸನ್ ನಿಮ್ಮನ್ನೇ ಸಸ್ಪೆಂಡ್ ಮಾಡಿಸ್ಕೊಡ್ತೀನಿ, ನನಗೆ ಗೊತ್ತೈತೆ, ನಾನು ಹೇಳ್ದಂಗೆ ಆಗೋದು, ನಾನು ಮಾತಿಲ್ದೆ ಏನ್ ನಡೀತದೆ. ನಾನು 3 ಗಂಟೆಗೆ ಗೊತ್ತಿಲ್ಲ, 4 ಗಂಟೆಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಒಂದ್ ದಿವಸ 11 ಗಂಟೆಗೆ ಬರ್ತಾರೆ, 2 ಅವರ್ ಕೂತಿರ್ತಾರೆ. ಇನ್ನು ನಾನು ತಿರುಗಿ ಮಧ್ಯಾಹ್ನ ಊಟಕ್ಕೆ ಇರೋದೇ ಇಲ್ಲ, ನನಗೆಲ್ಲ ಬೇರೆ ಕಡೆ ಪಾರ್ಟಿ ಐತೆ ಅಂತ ಹೇಳ್ತಾರೆ. ಆಮೇಲೆ ಮೊನ್ನೆ ಟ್ರಿಪ್ ಹೋದವ್ರೆ, ಆ ಮೇಷ ಮೇಲೆ ಪಾಪ ಮುಂದ್ಗಡೆ ಕುಂತ್ಕೊಂಡು ಡ್ಯಾಶ್ ಬೋರ್ಡ್ ಅಲ್ಲಿ ಎಣ್ಣೆ ಕೊಡ್ದವ್ರೆ. ಕೇಳಕ್ ಹೋದ್ರೆ ನೀವ್ ಯಾರು ಕೇಳಕ್ಕೆ, ನಾವ್ ಹೇಳಿದ್ ಬಸ್ನೇ ಮಾಡ್ಬೇಕು ಅಂತ ಅವಾಜ್ ಹಾಕವ್ರೆ. ಅವು ಪಾಪ ಧಾರವಾಡದಿಂದಲೋ ಗದಗದಿಂದಲೋ ಮೇಷಗಳು ಬಂದಾಗ ಅವು ಗಡ 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 ಗಡನ ನಿಮ್ ತಾಲೂಕಲ್ಲಿ ಹೆಂಗಪ್ಪ ನಾವು ವಾಸ ಮಾಡ್ಬೋದು, ನಾನು ಅದು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ಬೇಕು ಕಾರಣ ನನಗೆ ಯಾರು ಇಲ್ಲ ಸಪೋರ್ಟ್ ಅಂತ ಅವ್ರ ಪಾಪ ಎಲ್ಲ ಮೇಷ ಮಾಡ್ತಾರೆ. ಇನ್ನಿಬ್ರು ಮೇಡಮ್ ಇದ್ದಾರವ್ರೆ, ಅವ್ರನ್ನ ಎದುರಿಸೋದು ನನ್ಗೆ ಗೊತ್ತಲ್ಲ, ನಾನು ತಲೆ ಕೆಡ್ಸ್ಕೊಂಡು ಏನು ಅಂತ ಅವರು ಅಷ್ಟೇ ಮೆಸೇಜ್ ಕಳ್ಸೋದು. ನಾನು ಏನು ನಿಜವಾಗಿ ನಾವು ನೋಡಿದ್ವಿ. ಆ ಟ್ರಿಪ್ ಹೋದಾಗ ಬಸ್ ಅಲ್ಲಿ ಸ್ಕೂಲ್ ಮಕ್ಕಳಿಗೂ ಸಹ ಮುಂದೆ ಡ್ಯಾಶ್ ಬೋರ್ಡ್ ಅಲ್ಲಿ ಬಸ್ಸಿನ ಡ್ರೈವರ್ ಪಾಪ ಅಣ್ಣ ಬೇಡ ಕಣ್ಣ ಮಕ್ಕಳೇ ನಾನು ಹೇಳ್ದಂಗೆ ಬೇಡ, ನಾನು ನಿನ್ಯಾಕೆ ತಲೆ ಕೆಡ್ಸ್ಕೊತೀವ, ನಾನು ಹೇಳ್ದಂಗೆ ನಡಿಬೇಕು. ಪಾಪ ಹೆಡ್ ಮಾಸ್ಟರ್ ಪಾಪ ವಯಸ್ಸಾದರು ಮುಕ್ಳಿಂದೆಲ್ಲ ಬರ್ತಾರೆ. ಆ ವಯನ್ನ ಎದ್ದಿಸಿ ಬಡಿಕೊಂಡ್ಬಿಟ್ಟಾರೆ. ಅದು ಇವ್ರಿಗೆ ಎದಿಕತ್ತಾರೆ, ಬಿಒಗೆ ಎದಿಕೊಳ್ಳಲ್ಲ. ಈ ರವಿ ಮೇಷ್ಟಿಗೆ ಎದಿಕೊಳ್ಳಂತ ಪರಿಸ್ಥಿತಿ ನಮ್ಗೆ ಯಾವ ಗ್ರಾಚಾರ ಆಗ್ಬಿಡ್ತಾರೆ. 9 ಪಾಠ ಮಾಡಿಲ್ಲ. SLC ಮಕ್ಕಳಿಗೆ 9 ಪಾಠ ಹಂಗೆ ಐತಂತೆ, 9ನೇ ಕ್ಲಾಸ್ ಮಕ್ಕಳಿಗೆ 6 ಪಾಠ ಹಂಗೆ ಐತಂತೆ. ಇನ್ನು ಕೇವಲ 2 ತಿಂಗಳಲ್ಲಿ ಎಕ್ಸಾಮ್ ಐತೆ. ಒಂದು ಟೆಸ್ಟ್ ಇಲ್ಲ, ಒಂದು ಪ್ರಾಜೆಕ್ಟ್ ಇಲ್ಲ, ಏನು ಇಲ್ಲ. ನಿಮ್ಮ ಹೆಸರು? ನಿಮ್ಮ ಹೆಸರು? ರಮೇಶ್. SDMC ನೀವು? ಏನ್ ನಿಮ್ಮ ಹೆಸರು? ಎಸ್ಟೇಟ್ ಅಧ್ಯಕ್ಷರು, ಕಮಿಟಿ ಅಧ್ಯಕ್ಷರು. ನೀವು ಶಿವಣ್ಣ SDMC ಅಧ್ಯಕ್ಷ? ನೀವು SDMC ಅಧ್ಯಕ್ಷ? ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಅಲ್ಲಿ? ಈಗ ವರ್ಷದಿಂದ 1 ವರ್ಷ. 1 ವರ್ಷದಿಂದ ಈ ರೀತಿ ನಡೆದಿರ್ಲಿಲ್ವಾ?
ಆಚೆಗೆ ಆದ್ರೂ ನಮ್ಗೆ ಗಮನಕ್ಕೆ ಬಂದಿಲ್ಲ ಸರ್. ಆಗ್ಲೂ ನಡೀತಾ ಇತ್ತೇನೋ, ಮಾಸ್ಟರ್ನ ಎದುರಿಸ್ಕೊಂಡು ಬರ್ತಾ ಇದ್ರು. ಇವಾಗ ಪೂರ್ತಿ ಕೆಲಸ ಮಾಡ್ತಾರೆ ಈಗ 3 ವರ್ಷ, ನಾನು 5 ವರ್ಷದಿಂದ ಅಲ್ಲಿ 10 ವರ್ಷದಿಂದ ಮೆಂಬರ್ ಆಗಿದ್ದೀನಿ. ಅಲ್ಲಿ ನಾನು ಇದನ್ನ 15 ಆಗ್ತೀನಿ, ನಾನೇ ಓದ್ ಬಾರಿ 5 ವರ್ಷ ಮೆಂಬರು. ಈಗ ಕಳೆದ ಬಾರಿಂದ ನಮ್ಮ ಮನೆಯ ಮೆಂಬರು. ಒಂದು ಉಸ್ತುವಾರಿನ ಶೌಚಾಲಯದ್ದು ಇನ್ನೊಂದು ನಾನೇ ನೋಡ್ತಿರೋದು. ನಾನು ಸುಮಾರು ನ್ಯಾಯ ಮಾಡಿದ್ದೀನಿ ಕುಂಡಿಸ್ಕೊಂಡು. ಅಂದ್ರೆ ನಮ್ದು ತುರುವೇಕೆರೆ ಮಟ್ಟಕ್ಕೆ ಹೋಗ್ಬಾರ್ದಂತ, BO ಮಟ್ಟಕ್ಕೆ ಹೋಗ್ಬಾರ್ದಂತ BOಗೆ ಈಗಿರೋ BO ಹೇಳಿದ್ದೀನಿ. ಆ ಸ್ಕೂಲಲ್ಲಿ ಏನೇ ಸಮಸ್ಯೆ ಆದ್ರೂ ನಾನು ಅಣ್ಣಾರ್ಗೆ ಹೇಳಿ ಒಂದ್ಸತಿ ತುಮಕೂರು DDP ಅವ್ರಿಗೆ ಹೇಳಿದ್ರು ಸಮಸ್ಯೆ ಬಗೆಹರಿಸಿದ್ದೆ. ಅಂದ್ರೆ ಇದು ದೊಡ್ಡ ಮಟ್ಟಕ್ಕೆ ಹೋಗ್ಬಾರ್ದು, ನಮ್ಮ ಶಾಲೆ ಹೆಸರು ಹೋಗ್ತದೆ ಅಂತ. ಬಟ್ ಈ ವೈನ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ. ನಾನು ಎಷ್ಟೊತ್ತಿ ಸಾರಿ ಕೇಳಿದ್ದೀನಿ ಅದು ನನಗೆ ಮಾತ್ರ ಗೊತ್ತು. ಸರ್ ಹಿಂಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಂದ್ರೆ ಅವತ್ತು ಮಾತ್ರ ಒಂದ್ ದಿವಸ ಓನರ್ ಅಷ್ಟೇ. ಇನ್ ಬೆಳಗ್ಗೆ ನಾನು ಕೂಟಿ ಯಾರ್ಯಾರು ಮೇಷ್ಟು ಚೆನ್ನಾಗೋರು ಅವ್ರಿಗೆ ಆಶ್ಚರ್ಯ. ಹಂಗ ನೀವು ರಮೇಶಿಗೆ ಹೇಳ್ಬಿಟ್ರೆ ಎಲ್ಲ ಸರ್ ಆಗ್ಬಿಡ್ತದ. ನಾಲ್ಕಲ್ಲಿ ಹೆಂಗಿದ್ದೀನಿ ಅಂತ ನನ್ಗೆ ಗೊತ್ತಾ. ಅವ್ರು ಎಷ್ಟು ವರ್ಷ ಕೆಲಸ ಮಾಡ್ತಾರೆ ಸರ್ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಡೆಪ್ಟೇಷನ್ ಆಗಿ ಒಂದ್ 2-3 ವರ್ಷದಿಂದ ಮಾಡ್ತಿದ್ರು. ಬೇರೆ ಕಡೆ 3 ದಿವಸ ಮಾಡೋದು, ಊರಲ್ಲಿ ಅಲ್ಗೂ ಎಲ್ಗೂ ಹೋಗ್ತಿರ್ಲಿಲ್ಲ. ನಾವಿದ್ವಲ್ಲ ಬಾಲ ಬಿತ್ತಿಲ್ಲ, ಬಾಲ ಬಿಚ್ಚ ಸ್ಟಾರ್ಟ್ ಮಾಡೋರೆ. ಒಂದು ನಿದರ್ಶನ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಇನ್ನೊಂದು ಮೆಸೇಜ್ ಕಳ್ಸೋದು ಒಬ್ರಿಗೆ, ಹೌದಾ ಆ ಮೊಬೈಲ್ ನಿಮ್ಮಪ್ಪ ನಿನ್ನ ಹುಟ್ಟಿಸ್ಲಿಲ್ಲ, ಮೋದಿ ಹುಟ್ಟಿಸಿದ್ನ ಅಂತ ಕೇಳೋ ನೀನು. ಆಮೇಲೆ ನಿಮ್ಮ ತಾಯಿ ಯಡಿಯೂರಪ್ಪನ್ ಮಡಿಕೊಂಡಿದ್ರ ಅಂತ ಕೇಳೋನು. ಏನ್ ಅವ್ರು ಒಂದ್ ಪಕ್ಷದ ಪರನ ಸರ್? ಪಕ್ಷದಲ್ಲ, ಈಗ ನಮಗೆ ರಾಜಕೀಯ ಬೇಡ ಇಲ್ಲಿ. ನಮ್ಮ ಮಕ್ಳಿಗೆ ಒಳ್ಳೇದಾಗಬೇಕಷ್ಟೇ. ಅವ್ನ್ ಯಾವ ಪಕ್ಷನ ಏನಾಗಲಿ ಕೂಡಲೇ ಸಸ್ಪೆಂಡ್ ಮಾಡಬೇಕು. ನಮ್ಮ ಮಕ್ಳಿಗೆ ಒಳ್ಳೇದಾಗಬೇಕು. ನೋಡಿ, ಶಾಸಕರಾಗಿದ್ದಾಗ 4 ಹೋಗೋದು ಮನೆ ಸ್ಕೂಲಿಂದ. 4 ಕಮ್ಮಿ ಹೋಗ್ತಿರ್ಲಿಲ್ಲ. ಅದು ಪ್ರಾಚಾರದೋಷ ಆಗಿ ಆಯ್ತು. ಮಾತೆತ್ತಿನ ಪಾಪ ಕೃಷ್ಣ ತಿಳಿಸಿಲ್ಲ. ಅಯ್ಯಪ್ಪ ಪಾಠ ಮಾಡ್ತೀನಿ ಅಂತ ಹೇಳಿಲ್ಲ, ಅಥವಾ ಸ್ಕೂಲ್ ಹೋಗ್ಬೇಡ ಅಂತ ಹೇಳಿಲ್ಲ. ನಾನು ಲೆಟರ್ ಕೊಡ್ತೀನಿ, ದಯವಿಟ್ಟು ಆಲೆ ಕಳ್ಸಿದ್ ವಾಟ್ಸ್ಆಪ್ ಎಲ್ಲರಿಗೂ ನೋಡಿ. ಅಸ್ಥಿರವಾದ ಪದಗಳನ್ನ ಬೆಳೆಸಿ ಮಾಡೋಣ ಅಂತ ಹೇಳಿ ಈ ವಿಚಾರನ ಅವ್ರ ಬ್ರದರ್ಗೂ ಸಹ ಫೋನ್ ಮುಖಾಂತರ ಹೇಳಿದೆ. ನೀವು ಶಾಸಕರ ಗಮನಕ್ಕೆ ತಂದಿರ್ಲಿಲ್ವಾ ಈ ತರ ಮಾಡ್ತಾ ಇದ್ದಾರೆ? ಇಲ್ಲ, ತಂದಿಲ್ಲ. ಅಲ್ಲಿ ಶಾಸಕರಿಗೆ ಗಮನಕ್ಕೆ ತಂದಿಲ್ಲ. ಈಗಂದ್ರೆ ಈ ನೆನ್ನೆ ಮನೆಯಿಂದ ಸ್ಟಾರ್ಟ್ ಆಗೈತೆ ಹೋಗಕ್ಕೆ ಅಂತ. ಈಗ ಶಾಸಕರ ಗಮನಕ್ಕೆ ಏನಾಗಿದೆ ಅಂದ್ರೆ, ಶಾಸಕರಷ್ಟೇ ಹೇಳ್ತಾರಲ್ಲ, ಶಾಸಕರಲ್ಲಿ ಹೋಗಿ ಜನ ಕೂಡ ಮಾಡ್ತಾ ಇದ್ದ ಹೇಳ್ತಾರೆ, ಮಾಡಿಲ್ಲ. ಅವ್ರ ಬ್ರದರ್ ತಂದೆ, ಅವ್ರ ಅಣ್ಣನ್ ತಂದೆ, ಬಾಬಣ್ಣನ್ ತಂದೆ ಮಾಡ್ತಾರೇನಪ್ಪ. ನಾನು ಹೇಳ್ತೀನಿ ಬಿಡ, ಅದೆಲ್ಲ ಮಾಡಕ್ಕೆ ಹೇಳ್ತಾರ. ಹೇಳಿದ್ರು ಅವ್ರ ಮಾತ್ರ ಜಗ್ತಿಲ್ಲ. ಅವ್ರ ಫ್ಯಾಮಿಲಿ ಯಾರು ಜಗ್ತಾ ಇಲ್ಲ. ಈ ವಿಷಯ ಹೇಳ್ಬೇಕಾಯ್ತು. 2 ಗಂಟೆಗೆ ಆದಿಶಕ್ತಿ